ಪ್ರಿಯರೇ, ಎಲ್ಲರಿಗೂ ನಮಸ್ಕಾರಗಳು. ಅನುಭವದ ಸಾರ ಜ್ಞಾನವನ್ನು ನೀಡಿರುವ ಮಾನ್ಯ ಗುಂಡಪ್ಪನವರನ್ನು ಸ್ಮರಿಸಿಕೊಳ್ಳುತ್ತಾ, ಅವರು ರಚಿಸಿರುವ ಮಂಕುತಿಮ್ಮನ ಕಗ್ಗದ ದಿನಕ್ಕೊಂದು ಕಗ್ಗದೊಂದಿಗೆ ನಾನು ಕರುಣಾಕರ ಬಳಕೋರು. ಇಂದು ಕಗ್ಗ ಗಾಯನದಲ್ಲಿ ನನ್ನೊಂದಿಗೆ ಜೊತೆಯಾದವರು ಶ್ರೀಯುತ ಸುರೇಶ್ ರಾವ್ ಅಟ್ಟೂರ್ ಅವರು. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇಂದಿನ ಕಗ್ಗ ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಕೆಳಕೂಟದಲ್ಲಿ, ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಕೆಳಕೂಟದಲ್ಲಿ, ಒಮ್ಮೆ ಸಂಗೀತದಲ್ಲಿ, ಒಮ್ಮೆ ಶಾಸ್ತ್ರದಲ್ಲಿ, ಒಮ್ಮೆ ಸಂಗೀತದಲ್ಲಿ, ಒಮ್ಮೆ ಶಾಸ್ತ್ರದಲ್ಲಿ, ಒಮ್ಮೆ ಸಂಸಾರದಲ್ಲಿ, ಮತ್ತೊಮ್ಮೆ ಮೌನದಲ್ಲಿ, ಒಮ್ಮೆ ಸಂಸಾರದಲ್ಲಿ, ಮತ್ತೊಮ್ಮೆ ಮೌನದಲ್ಲಿ, ಬ್ರಹ್ಮ ಅನುಭವಿ ಆಗೋ, ಬ್ರಹ್ಮ ಅನುಭವಿ ಆಗೋ ಮಂಕುತಿಮ್ಮ. ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಕೆಳಕೂಟದಲ್ಲಿ, ಒಮ್ಮೆ ಸಂಗೀತದಲ್ಲಿ, ಒಮ್ಮೆ ಶಾಸ್ತ್ರದಲ್ಲಿ, ಒಮ್ಮೆ ಸಂಸಾರದಲ್ಲಿ, ಮತ್ತೊಮ್ಮೆ ಮೌನದಲ್ಲಿ, ಬ್ರಹ್ಮಾನುಭವಿಯಾಗೋ ಮಂಕುತಿಮ್ಮ, ಬ್ರಹ್ಮಾನುಭವಿಯಾಗೋ ಮಂಕುತಿಮ್ಮ. ಪ್ರಿಯರೇ, ವಾರದ ಮೊದಲ ದಿನ ಸೋಮವಾರ. ಈ ದಿನ ಜೂನ್ ತಿಂಗಳ ಅಂತ್ಯ. ಈಗೊಮ್ಮೆ ಬರುವ ಮಳೆರಾಯನ ಮಳೆಯ ಔತಣ, ಎಲ್ಲೆಡೆ ಎಡಬಿಡದೆ ಕಾಡುತ್ತಿರುವಂಥ ವೈರಸ್ ಕರೋನಾ, ಈ ನಡುವೆ ಬದುಕಿಗಾಗಿ ಪ್ರಾಣವನ್ನು ಅಂಗೈಯಲ್ಲಿ ಹಿಡಿದು ಸಾಗುತ್ತಿರುವ ಜೀವನದ ಕ್ಷಣ, ಸವಾಲುಗಳು ಸಮಸ್ಯೆಗಳು ಹತ್ತು ಹಲವು. ಈ ನಡುವೆ ಬದುಕನ್ನು ತೆರೆದುಕೊಳ್ಳುವ ಬಗೆ ಹೇಗೆ, ಅನುಭವವನ್ನು ಪಡೆಯುವ ಬಗೆ ಹೇಗೆ ಎಂಬ ಬಗ್ಗೆ ಚಿಂತೆ ಗೊಂದಲಗಳು ಎಲ್ಲರಲ್ಲಿ ಇದೆ. ಈ ಎಲ್ಲ ಗೊಂದಲ ಚಿಂತೆಗಳಿಗೆ ಮಾನ್ಯ DVG ಅವರು ಈ ಕಗ್ಗದೊಂದಿಗೆ ಸಲಹೆಯನ್ನು ಇತ್ತಿದ್ದಾರೆ. ಈ ಕಗ್ಗದಲ್ಲಿ ನಿಸರ್ಗದ ಮಡಿಲಲ್ಲಿ ಭೂಮಿಯ ಮೇಲೆ ಹುಟ್ಟಿರುವ ಮನುಷ್ಯ ಒಮ್ಮೆ ಹೂದೋಟದಲ್ಲಿ ಸುತ್ತಾಡುವಾಗ, ಒಮ್ಮೆ ಸ್ನೇಹಿತರೊಂದಿಗೆ ಗೆಳೆಯರೊಂದಿಗೆ ಸಮಯವನ್ನು ಕಳೆಯುವಾಗ, ಒಂದು ಸಂಗೀತ ಕಚೇರಿಯಲ್ಲಿ ನಾದ ಝೇಂಕಾರವನ್ನು ಆಲಿಸುವಾಗ, ಸಂಸಾರದ ಸುಳಿಯಲ್ಲಿ ಸಿಲುಕಿ ಚಿಂತೆಗೆ ಒಳಗಾಗಿ ಮೌನಕ್ಕೆ ಶರಣಾದಾಗ, ಆ ಪರಬ್ರಹ್ಮ ಬೊಮ್ಮನ ಇರುವಿಕೆಯನ್ನು ನೀನು ಸಂಪೂರ್ಣವಾಗಿ ಅನುಭವಿಸು ಎಂದು ಸೂಕ್ಷ್ಮವಾಗಿ ಸರ್ವರಲ್ಲಿಯೂ ಕೂಡ ಮಾನ್ಯ ಗುಂಡಪ್ಪನವರು ಇಲ್ಲಿ ಹೇಳುವುದನ್ನು ಕಾಣಬಹುದು. ಹೂತೋಟದಲ್ಲಿ ಅಥವಾ ಉದ್ಯಾನವನದಲ್ಲಿ ಸುತ್ತುವಾಗ ಆ ತೋಟದಲ್ಲಿ ಅರಳಿರುವಂಥ ಹೂ ತನ್ನ ಅಲ್ಪ ಬದುಕಿನಲ್ಲಿ ಆಯುಷ್ಯ ಕಡಿಮೆ ಇದ್ದರೂ ಕೂಡ ತನ್ನ ಇರುವಿಕೆಯಿಂದ ಬಣ್ಣ, ಆಕಾರ, ಮೌಲ್ಯ, ಸೌಂದರ್ಯ, ಅಲಂಕಾರ, ಸಂಭ್ರಮವನ್ನು ಸುಗಂಧಭರಿತವಾಗಿ ಪರಿಮಳವನ್ನು ಸೂಸುತ್ತಾ ಸರ್ವರನ್ನ ಸೆಳೆಯುತ್ತಾ ಭಗವಂತನ ಮುಡಿಗೇರುವ ಬಗೆಯದು ವಿಭಿನ್ನವಾಗಿ ನಮ್ಗೆ ಕಾಣುತ್ತೆ. ಹೀಗೆ ಹೂತೋಟದಲ್ಲಿ ಸುಗಂಧವನ್ನು ಸೂಸುವಾಗ, ಆಸ್ವಾದಿಸುವಾಗ ಅದ್ಭುತ ಅನುಭವ ಆಗ್ತದೆ. ಸ್ನೇಹಿತರೊಡನೆ ಸೇರಿ ಸ್ನೇಹಿತನದಿಂದ ಹರಟೆ ಹೊಡೆಯುತ್ತಾ ಆ ದಿನಗಳ ಮಧುರ ಕ್ಷಣಗಳನ್ನು ಸವಿಯನ್ನು ಮೆಲುಕು ಹಾಕುತ್ತಾ ಕಾಲ ಕಳೆಯುವಾಗ, ಆ ವೇಳೆಯಲ್ಲಿ ಆ ಸ್ನೇಹಿತನ ಅಂತರಂಗದ ಭಾವನೆಯನ್ನು ತಿಳಿಯುವುದು ಬಲು ಕಷ್ಟವೇ. ಆದರೂ ಒಂದಿಷ್ಟು ಹೊತ್ತು ಹರಟೆಯನ್ನು ಅವನ ಜೊತೆಯಲ್ಲಿ ಕಲಿತೇವೆ. ಕಲೆಗಳಲ್ಲಿ ಸಂಗೀತ, ನಾಟ್ಯ, ನವರಸಗಳ ಅಭಿನಯದಲ್ಲಿ ನಮ್ಮ ಬಾಳು ಅರಳಲು ಸಾಧ್ಯ. ಹಾಗಾಗಿಯೇ ಅಲ್ಲಿಯೂ ತೆರೆದುಕೊಳ್ಳದೆ ನಾವು ವಿಮುಕ್ತರಾಗುತ್ತೇವೆ. ಸಂಗೀತವು ನೀಡುವ ಮುದ ದಿವ್ಯಾನುಭವವನ್ನು ವಿವರಿಸಲು ಅಸದಳ. ಶಾಸ್ತ್ರವನ್ನು ಆಳವಾಗಿ ಅಧ್ಯಯನ ಮಾಡುವಾಗಲೂ ಜ್ಞಾನ ಸಂಪತ್ತು ವಿಸ್ತಾರವಾಗ್ತದೆ. ಆದರೆ ಅಲ್ಲಿಯೂ ಕೂಡ ನಾವು ತೆರೆದುಕೊಳ್ಳದೇ ಇದ್ದಲ್ಲಿ ನಮ್ಮ ಬಾಳು ಬರಡಾಗ್ತದೆ. ಸಂಸಾರವೆಂಬ ಸಾಗರದಲ್ಲಿ ಅಂಬಿಗನಾಗಿ ಅಬ್ಬರದ ಅಲೆಗಳ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿದರೂ ಅವುಗಳನ್ನು ಬಿಡಿಸಿಕೊಳ್ಳುತ್ತಾ ನಿರಂತರ ಹೋರಾಟದ ಪ್ರಯತ್ನ ಮಾಡುವಾಗಲೋ ಅಥವಾ ಚಿಂತೆಗಳ ನಡುವೆ ಮೌನಕ್ಕೆ ಜಾರಿದಾಗ, ಶರಣಾದಾಗ ಪರಬ್ರಹ್ಮನ ವಸ್ತುವಿನೆಡೆಗೆ ಮನಸ್ಸನ್ನು ಹೊರಳಿಸುವುದು ಕೂಡ ಅತ್ಯಂತ ಸುಲಭವಾದಂಥ ಮಾರ್ಗ ಹಾಗೂ ದಾರಿಯಾಗಿದೆ. ಪ್ರಿಯರೇ, ಆ ಗಳಿಗೆಯಲ್ಲಿ, ಆ ಕ್ಷಣದಲ್ಲಿ ನೀನು ನಿನ್ನ ಚಿತ್ತವನ್ನು, ನಿನ್ನ ಮನಸ್ಸನ್ನು ಪರಬ್ರಹ್ಮನಲ್ಲಿ ನಿಲ್ಲಿಸಿಕೋ ಅಂತ ಇಲ್ಲಿ ಗುಂಡಪ್ಪನವರು ಸಲಹೆಯನ್ನು ಕೊಡುವುದನ್ನು ಕಾಣಬಹುದು. ಬದುಕಿನಲ್ಲಿ ನೆಮ್ಮದಿ ಬೇಕಾದರೆ ಮೌನಕ್ಕೆ ಶರಣಾಗಬೇಕಂತೆ. ಜಗತ್ತಿನಲ್ಲಿ ಎಲ್ಲವನ್ನ ಕಲಿಯಬಹುದು,
ಮೌನಕ್ಕೆ ಶರಣಾಗುವುದರ ಮೂಲಕ ಬ್ರಹ್ಮನಲ್ಲಿ ನಮ್ಮ ಚಿತ್ತವನ್ನು ಲೀನವಾಗಿಸುವ ಮೂಲಕ ಮನಸ್ಸನ್ನು ಶಾಂತರೂಪವನ್ನಾಗಿಸುವುದು ಇದು ನಮ್ಮ ನಿಮ್ಮೆಲ್ಲರ ಪ್ರಯತ್ನಗಳಿಂದ ಮಾತ್ರವೇ ಸಾಧ್ಯ. ಇನ್ನೇಕೆ ತಡ, ಒಂದು ಅರಗಳಿಗೆ ಆದರೂ ಖಂಡಿತವಾಗಿಯೂ ಸಾಧ್ಯ ಆಗ್ತದೆ. ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ. ಆರೋಗ್ಯವೇ ಭಾಗ್ಯ ಎಂದೆನ್ನುತ್ತಾ ನಿಮ್ಮೆಲ್ಲರ ಆರೋಗ್ಯದ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ವಹಿಸಿ.